ಮಂಗಳೂರು ಮೂಡುಬಿದಿರೆ ಮಾರ್ಗವಾಗಿ ಕಾರ್ಕಳಕ್ಕೆ ಇತ್ತೀಚೆಗಷ್ಟೇ ಸರ್ಕಾರಿ ಬಸ್ ಸೇವೆಯನ್ನು ಆರಂಭ ಮಾಡಲಾಗಿದೆ. ಇದು ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗಂತೂ ಸಾಕಷ್ಟು ಅನುಕೂಲವಾಗಿತ್ತು. ಸಾಕಷ್ಟು ಜನ ಈ ಬಸ್ ಪ್ರಯೋಜನ ಪಡಿತಾ ಇದ್ದಾರೆ. ಖಾಸಗಿ ಬಸ್ಗಳೇ ಹೆಚ್ಚಾಗಿ ಓಡಾಡುವ ಈ ರಸ್ತೆಯಲ್ಲಿ ಸರ್ಕಾರಿ ಬಸ್ ಈಗ ಪೈಪೋಟಿ ನೀಡಲು ಆರಂಭಿಸಿದೆ. ಆದರೆ ಹೆದ್ದಾರಿಯಾಗಿ ಅಭಿವೃದ್ಧಿ ಕಾಮಗಾರಿ ನಡೀತಾ ಇರುವ ಈ ರಸ್ತೆಯಲ್ಲಿ ಸರ್ಕಾರಿ ಬಸ್ ಚಾಲಕರ ನಿರ್ಲಕ್ಷ್ಯದ ಚಾಲನೆ ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಖಾಸಗಿ ಬಸ್ ಹಿಂದಿಕ್ಕಲು ಹೇಗೆಂದ್ರೆ ಹಾಗೆ ಬಸ್ ಓಡಿಸುವ ಮೂಲಕ ಬಸ್ನಲ್ಲಿ ಪ್ರಯಾಣಿಕರು ಜೀವ ಕೈಲಿ ಹಿಡ್ಕೊಂಡು ಕುಳಿತುಕೊಳ್ಳುವಂತಾಗಿದೆ. ಇನ್ನು ಇವರ ಅತಿವೇಗದ ಚಾಲನೆಗೆ ರಸ್ತೆಯಲ್ಲಿ ಏಳೋ ಧೂಳು ಹಿಂಬದಿ ವಾಹನ ಓಡಿಸುವ ಚಾಲಕರು ಪರದಾಡುವಂತೆ ಮಾಡ್ತಾ ಇದೆ. ಇದುವರೆಗೆ ಖಾಸಗಿ ಬಸ್ಗಳ ಬೇಕಾಬಿಟ್ಟಿ ಓಡಾಟದ ಬಗ್ಗೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ, ಇದೀಗ ಸರ್ಕಾರಿ ಬಸ್ ಮೇಲೂ ಅದೇ ಆಕ್ರೋಶ ವ್ಯಕ್ತವಾಗಿದೆ.